ಸರಿ, ನಾನು ಇವಾಗ ಡೇಟಾನ ತಗೋತೀನಿ. ಹಾಂ, ನೆಕ್ಸ್ಟ್ ಸ್ವಾಪಾಗಿ ನೀನು ಓಡಿಸು. ಬಟ್ ಬ್ರೋ, ಇದು ಫ್ಯೂಯಲ್ಲು ಲೋ ಫ್ಯೂಲ್ ಬಂದಿದ ತಕ್ಷಣ ಹೇಳು. 4 ಲೀಟರ್ಸ್ ಅಷ್ಟೇ ರಿಸರ್ವ್. ಇದು ಕುಡಿಯೋ ಏಟಿಗೆ ಹೋಗ್ಬಿಡುತ್ತೆ ಬೇಗ ಇದರಲ್ಲಿ. ಇಲ್ಲ, ಕಿಯಾವರೆಗೆ ಹೋಗಿಲ್ಲಲ್ಲ, ಇವತ್ತು ಬರುತ್ತೆ. ಪ್ಲಸ್ 1 ಲೀಟ್ರ್ ಜಾಸ್ತಿ ಇಡ್ಸೈತೆ ಇದು. ಬಟ್ ಇದು ಹೆವಿ ಕುಡಿಯುತ್ತೆ ಮಾಮ್. ಇದು ಹುಷಾರು ನೋಡ್ಕೊ, ಅದು ಇನ್ನೂ ಬಂದಿಲ್ಲ. ಬಂದಿದ ತಕ್ಷಣ ಹೇಳ್ಬಿಡು. ಬ್ಯಾಟ್ರಿ ಎಷ್ಟಿದೆಯಪ್ಪ? ಸ್ವಲ್ಪ ಇದೆಯಲ್ಲ ಗುರು. ತೂತರಿಕೆ ಎಷ್ಟು ಬರುತ್ತೋ ಬರಲಿ, ಆಮೇಲೆ ನೋಡ್ಕೊಳ್ಳೋಣ. ಗಾಡಿ ಆನ್ ಮಾಡೋಕೆ ಲೈಟಾಗಿ ಥ್ರಾಟಲ್ ಕೊಡು. ಗಾಡಿ ಆನ್ ಮಾಡೋಕೆ ಲೈಟಾಗಿ ಥ್ರಾಟಲ್ ಕೊಡು. ಹಾಂ ಸರಿ ಮಾಡು. ಹಾಂ, ಹಂಗೆ ಮಾಡಬೇಡ, ಆಫ್ ಆಗುತ್ತೆ. ಹಾಂ, ಜಾಸ್ತಿ ಹಿಂಗೆ ಮಾಡಬೇಡ, ಆಫ್ ಆಗುತ್ತೆ. ಸೊ ನಾವು ತೊಗೊಳ್ಳೋಣ ಧೀಮಂತ್ ಅವರ ಡೇಟೋನಾ. ಆಲ್ರೆಡಿ ಇದು ಓಡಿಸಿದ್ದೀನಿ, ಲೇಪಾಕ್ಷಿ ರೈಡಲ್ಲಿ ಓಡಿಸಿದ್ದೀನಿ. ಇದ್ರದ್ದು ರಿವ್ಯೂನು ಅಂದರೆ ರೈಡ್ ರಿವ್ಯೂ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ. ಫುಲ್ ಸರ್ವಿಸ್ ಮಾಡಿಸ್ಬಿಟ್ಟು ಮಸ್ತಾಗಿ ಮಾಡಿಸೋರೆ ಗಾಡಿನ. ಸೂಪರ್ ಓನಾ. ಏನು ಸೌಂಡು ಗುರು ಡೇಟೋನಾ ಅದು. ಇದರಲ್ಲಿ ಏನೋ ಟ್ಯಾಂಕ್ ಸ್ಲೆಪ್ಪರ್ ಆಯಿತು ಅಂತ ಡೇವಿಕ್ಗೆ. ನಾನು ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಸ್ಟೆಬಿಲೈಸರ್ ವರ್ಕ್ ಆಗ್ತಾ ಇಲ್ವಾ? ಸ್ಟೇರಿಂಗ್ ಸ್ಟೆಬಿಲೈಸರು ಏನು ಕತೆ? ಏನು ವರ್ಕ್ ಆಗ್ತಾ ಇದ್ದಂಗಿಲ್ಲ ಗುರು. ಇದು ಚೆಕ್ ಮಾಡಿಸ್ಬೇಕು ಮಗ, ಚೆಕ್ ಮಾಡಿಸು ಯಾವುದಕ್ಕೂ ಒಂದು. ಹಾಂ, ಹಿಂಗಾಗಬಾರ್ದು. ಓಕೆ, ನೋಡ್ಕೊಂಡು ನೋಡಿಸ್ತೀನಿ. ಓಕೆ, ಅಯ್ಯಪ್ಪ, ನಮ್ಮ ಟೋನಿ ಮೇಲೆ ಕುತ್ಕೊಂಡು ಇದ್ರ ಮೇಲೆ ಕುತ್ಕೊಂಡ್ರೆ ಏನೋ ಡಿಫ್ರೆಂಟ್ ಗಾಡಿ ಓಡಿಸ್ತಾ ಇದ್ದೀನಿ ಅನಿಸ್ತಾ ಇದೆ. ಟೋಟಲಿ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು. ಏನಪ್ಪ ಇವನು ಧೀಮಂತ್ ಹೋಗ್ತಾನೆ ಅವನಲ್ಲಪ್ಪ. ನೋಡಿ ನಮ್ಮ ಟೋನಿ.
ಅದನ್ನ ಹಿಡಿಯೋದು ಕಷ್ಟ ಆಗೋರು. ಲೇಟ್ ಅನ್ನೋದು ಆಗಲ್ಲ. ಮಕ್ಕಳು ಸ್ಲೋನೇ ಮಾಡ್ತಾ ಇಲ್ಲಲ್ಲಪ್ಪ. ಚೆಚ್ಚ ಬಿದ್ದವ್ರು. ಸ್ಲೋ ಮಾಡ್ರ ಸ್ವಲ್ಪ ಆದ್ರು. ಅಪ್ಪ ಫೈನಲಿ ಸಿಕ್ತು ನೋಡೋಕೆ ನಮ್ಮ ಟೋನಿ. ಬೇರೆ ಓಡಿಸ್ತಿದ್ರೆ ನೋಡಿ ಹಿಂಗೆ ಕಾಣಿಸುತ್ತೆ ನಮ್ಮ ಟೋನಿ. ನೋಡಿ ಹಿಂಗೆ ಕಾಣಿಸುತ್ತೆ ಟೋನಿ. ಏನಿದೆಯಲ್ಲ ಲುಕ್ಕು, ಸೆಕ್ಸಿ ಲುಕ್ ಮಾತ್ರ. ಅಲ್ಟಿ ಲುಕ್ಕಾರ್ ಗುರು ಗಾಡಿ ಮಾತ್ರ. ಏನ್ ಫ್ರಂಟ್ ಎಂಡ್ ನೋಡಿ ಇದ್ರದ್ದು. ಕ್ಲಚ್ಚು ಸ್ವಲ್ಪ ಲಾಂಗ್ ಕ್ಲಚ್ ಇದ್ದವ್ರೆ. ಮಧ್ಯದಲ್ಲಿ ಬ್ಯಾಟ್ರಿ ಆಫ್ ಆಗಿಬಿಟ್ಟಿತ್ತು. ತಿರ್ಗಾ ಆನ್ ಮಾಡಿದ್ದೀನಿ. ಅದು ಎಷ್ಟೊತ್ತು ಬರುತ್ತೋ ಗೊತ್ತಿಲ್ಲ. ಪಟ್ಟಂತ ಹೋಗ್ಬಿಡುತ್ತೆ ಪ್ರಾಬಬ್ಲಿ. ಲೋ ಫ್ಯೂಲ್ ಬಂದಿದೆಯಾ? ಇನ್ನೂ ಬಂದಿಲ್ವಾ? ಮತ್ತೆ ಬಿಡು. ಬರಲಿಲ್ಲ. ಹೌದಾ? ಹೆಂಗನ್ಸ್ತು ಗಾಡಿ? ಹೆದರಿಕೆ ಆಗುತ್ತಲ್ಲ? ಆಗಲ್ಲ. ಗೊತ್ತು, ನೋಡಿದೆ. ಅಯ್ಯೋ ಗುರು, ರಾಕ್ಷಸ ಗುರು. ವಿಂಡ್ ಬ್ಲಾಸ್ಟ್ ಗೊತ್ತಾಗಲ್ಲ ಇದರಲ್ಲಿ. ವಿಂಡ್ ಬ್ಲಾಸ್ಟ್ ಇಲ್ಲ ಗುರು, ಅದೇ ಆಶ್ಚರ್ಯ ನನಗೆ. ಬಟ್ 200 ಮೇಲೆ ಇದೆ ಬ್ರೋ. 200 ಮೇಲೆ ಇದೆ. ಹಿಂಗ ಆಗ್ಬಿಡುತ್ತೆ ಫುಲ್. ಹೌದೌದೌದು, 200 ಮೇಲೆ, ಅಪ್ ಟು 200. ಕ್ರೇಜಿ. ಒಳ್ಳೆ ಕಂಫರ್ಟ್ ಅಲ್ಲ, ಏನಿದೆ ರಿಲ್ಯಾಕ್ಸ್ ರೈಡಿಂಗ್ ಪೊಸಿಷನ್. ಫುಲ್ ಸ್ಪೋರ್ಟ್ ಏನು ಇಲ್ಲ. ನನ್ನ CBR 250 ಸಖತ್ತಾಗಿದೆ.